ಮೊದಲ ಬಾರಿಗೆ ಪುತ್ತೂರಿನಲ್ಲಿ ನಮ್ಮ ಪುತ್ತೂರು ಮೇಳ 2024 ಪ್ರದರ್ಶನ ಹಾಗೂ ಮಾರಾಟ 24 ಮತ್ತು 25 ಫೆಬ್ರವರಿ 10ರಿಂದ ಸಾಯಂಕಾಲ 7 ಗಂಟೆಯವರೆಗೆ ಎಡ್ವರ್ಡ್ ಕನ್ವೆನ್ಷನ್ ಹಾಲ್, ಸುಧಾನ ರೆಸಿಡೆನ್ಸಿಯಲ್ ಸ್ಕೂಲ್, ನೆಹರು ನಗರ, ಪುತ್ತೂರು. ವಿಶೇಷವಾಗಿ ಕುಶಲಕರ್ಮಿಗಳಿಂದ ಸಿದ್ಧಪಡಿಸಿದ ಸಂಗ್ರಹ, ಸೀರೆ, ಕುರ್ತಾ, ರೆಡಿಮೇಡ್ ಬ್ಲೌಸ್, ಬೆಡ್ ಲಿನನ್, ಪರ್ಸ್, ಆಭರಣ, ಸೌಂದರ್ಯ ಸಾಧನಗಳು. ನಮಸ್ಕಾರ, ನನ್ನ ಹೆಸರು ಸ್ವೀಡಲ್ ಅಂತೇಳಿ. ಶಾಯ್ ಆಕ್ಸೆಸರೀಸ್ ನನ್ನ ಪ್ರಾಡಕ್ಟ್. ನಾನು ಕ್ಲಿಪ್ಸ್, ಹೇರ್ ಆಕ್ಸೆಸರೀಸ್ ಯೂಶ್ವಲಿ ಅಂತ ಹೇಳಿದರೆ ಮಾಡುವಂಥದ್ದಲ್ಲ ಸಹ. ಇದರಲ್ಲಿ ಅಂತ ಹೇಳಿದರೆ ಇದು ಮೇನ್ ಇಂಪಾರ್ಟೆಂಟ್ ಎಂಥ ವಿಷಯ ಅಂತ ಹೇಳಿದರೆ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್, ಯಾವುದು ಮೆಷಿನ್ ಮೇಡ್ ಆಗಲಿ ಅಥವಾ ಬೇರೆಯಿಂದ ಅಂಗಡಿಯಿಂದ ತಂದದ್ದು ಅಲ್ಲ. ಇದು ನಾನು ಕುತ್ಕೊಂಡು ನಾನು ಕೈಯಾರೆ ಮಾಡಿರುವಂಥ ಈಚ್ ಆ್ಯಂಡ್ ಎವ್ರಿ ಪ್ರಾಡಕ್ಟ್ಸ್ ಇರುವಂಥದ್ದು. ಸೊ ಇದು ವೆರೈಟಿ ಅಂತ ಹೇಳಿದರೆ ಈಗ ಟ್ರೆಂಡ್ ವೈಸಲ್ಲಿ ಹೋಗುವಂಥದ್ದು ನಾವು ಮಾಡಿರುವಂಥದ್ದು. ಆ್ಯಂಡ್ ನೀವು ನೋಡೋದಂತಿದ್ರೆ ಎವ್ರಿ ವೆರೈಟೀಸ್, ಕಲರ್ಸ್ ಡಿಸ್ಪ್ಲೇಸಲ್ಲಿ ನೋಡ್ಬೋದು ಬೇಕಿದ್ದರೆ. ಸೊ ಎಲ್ಲನೂ ಇರುವಂಥದ್ದು ಇದರಲ್ಲಿರುವಂಥದ್ದು. ಆ್ಯಂಡ್ ಪ್ರೈಸ್ ಸ್ಟಾರ್ಟಿಂಗ್ ರೇಂಜ್ ಅರೌಂಡ್ 50ಇಂದ ಸ್ಟಾರ್ಟ್ ಆಗ್ತದೆ. ಸೆಟ್ಟಿಂದ ಇಲ್ಲಿರುವಂಥದ್ದು, ಇಲ್ಲಿ ಸೆಟ್ಸ್ ಎಲ್ಲ ಉಂಟು. ಸೊ 100ಇಂದ ಈಗ ಸ್ಟಾಲಲ್ಲಿ ಇರುವಂಥದ್ದು 50 to 200 ತನಕ ರೇಂಜಲ್ಲಿ. ಆ್ಯಂಡ್ ಮತ್ತೆ ಬೇಕಿದ್ರೆ ನಿಮಗೆ ಕಸ್ಟಮೈಸ್ ಬೇಕಿತ್ತಂತಾದರೆ ಕಸ್ಟಮೈಸ್ ಸಹ ಮಾಡ್ಬೋದು. ಸೊ ಹೇಗಂತ ಹೇಳಿದರೆ ಈಗ ಕೆಲವರಿಗೆ ಮ್ಯಾಚಿಂಗ್ ಬೇಕಿರ್ತದೆ, ಡ್ರೆಸ್ ಹೊಲಿಸಿರ್ತಾರೆ, ಆದರೆ ಅವರಿಗೆ ಮ್ಯಾಚಿಂಗ್ ಇರೋದಿಲ್ಲ ಹೇರ್ ಕ್ಲಿಪ್ಸ್. ಕೆಲವರೆಲ್ಲ ಫ್ಯಾನ್ಸಿ ಮ್ಯಾಚಿಂಗ್ಸ್ ಇರೋರು ಇರ್ತಾರೆ. ಸೊ ನಾವು ಕಸ್ಟಮೈಸ್ ಮಾಡುವಂಥದ್ದು. ಸೊ ನೀವು ಕಾಲ್ ಮಾಡಿ, ಕಾಂಟ್ಯಾಕ್ಟ್ ನಂಬರ್ಸ್ ನಾವು ಬೇಕಾದ್ರೆ ಶೇರ್ ಮಾಡ್ತೇವೆ ನಿಮ್ಮ ಹತ್ರ. ಮತ್ತು ಇಲ್ಲಿ ನಾವು ಇದಿರುವಂಥದ್ದು ಈಗಿದು ಸ್ಟಾಲ್ಸ್ ಪರ್ಟಿಕ್ಯುಲರ್ ಆಗಿ ನಾವಿರುವಂಥದ್ದು ಅಂತ ಹೇಳಿದರೆ ಎಲ್ಲ ಲೇಡಿ ಎಂಟರ್ಪ್ರೆನರ್ಸ್. ನಾವು ಲೇಡೀಸ್ ಅವರ ಒಂದು ಎಂಕರೇಜ್ ಮಾಡುವಂಥದ್ದು. ಲೇಡೀಸ್ ಯಾರೆಲ್ಲ ಓನರ್ಸ್ ಇರ್ತಾರೆ, ಆ ಸ್ಮಾಲ್ ಪ್ರಾಡಕ್ಟ್ಸ್ ಅವ್ರು ಮಾಡುವಂಥದ್ದು. ಕೆಲವರು ಕೈಯಾರೆ ಮಾಡುವಂಥದ್ದು ಉಂಟು, ಕೆಲವರು ಒಬ್ಬರು ಲೈಕ್ ಒಂದು ಡೀಲರ್ಸ್ದಾಗೆ ಆಗಿರ್ಬೋದು, ಅಥವಾ ಅವರನ್ನೊಂದು ಪ್ರೋತ್ಸಾಹ ಮಾಡುವಂಥದ್ದು ನಮ್ಮದೊಂದಿರುವಂಥದ್ದು. ಸೊ ಬನ್ನಿ, ಎಲ್ಲರೂ ಬನ್ನಿ, ನಮ್ಮನ್ನು ಎಂಕರೇಜ್ ಮಾಡಿ. ಎಲ್ಲ ವುಮೆನ್ ಎಂಟರ್ಪ್ರೈಸ್. ಮತ್ತು ಇನ್ನೊಂದು ಸ್ಪೆಷಲ್ ಅಂತ ಹೇಳಿದರೆ ನಮ್ಮ ರಿಪಿಟೇಟಿವ್ ನಾವು ಕೌಂಟರ್ಸ್ ಹಾಕಲಿಲ್ಲ. ಸೊ ಒಬ್ಬರು ಸೀರೆ ಇದ್ದರೆ ಸೀರೆದ ಕೌಂಟ್ರ್ ಒಬ್ಬರೇ, ಆಮೇಲೆ ಆಕ್ಸೆಸರೀಸ್ ಒಬ್ಬರೇ. ಸೊ ಸಪ್ರೇಟ್ ಆಗಿರುವಂಥದ್ದು. ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ, ಅಲ್ಲಿ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಂತೇಳಿ. ಒಂದು ಕೌಂಟ್ರಿಗೆ ಸಪ್ರೇಟಾಗಿ ಹೋಗಿ ನೀವು ಬನ್ನಿ, ಎಲ್ಲರೂ ಬನ್ನಿ, ನಮ್ಮನ್ನು ಎಂಕರೇಜ್ ಮಾಡಿ. ನಮ್ಮ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸನ್ನು ನಾವು ಸಪೋರ್ಟ್ ಮಾಡಿ. ಇವತ್ತು ಮಾತ್ರ ಅಲ್ಲ, ನಾಳೆ ಸಂಜೆ 8 ಗಂಟೆ ತನಕ ಓಪನ್ ಉಂಟು ನಮ್ಮದು. ಬಂದು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ.
ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.